ನೋಡ್ರಿ, ನಾವು ಇದಕ್ಕಿಂತ ಮುಂಚೆನೂ ಹೇಳಿದ್ದೀನಿ, ಸರ್ಕಾರದ ಅಧಿಕಾರಿಗಳು ಸರ್ಕಾರಿ ಬಂಧನ ಒಳಗಡೆ ಇರಬೇಕಾಗತ್ತೆ. ನಾವು ಸುಮ್ಮನೆ ನಿಮ್ಗೂ ಸುಳ್ಳು ಆಶ್ವಾಸನೆ ಕೊಟ್ಟು ನಾನು ನಮ್ಗೆ ಹೇಳ್ತೀನಿ, ಮತ್ತೆ ನಿಮ್ಗೆ ಮುಖ ತೋರಿಸ್ಲಿಕ್ಕೆ ನಮಗೂ ನಾಚಿಕೆ ಬರುತ್ತೆ. ಅಪ್ಪ ಅವ್ರಿಗೆ ಮುಂಚೆ ಹೇಳಿದೆ 8 ದಿನದಲ್ಲಿ ಬಿಡ್ತೀನಿ, 10 ದಿನದಲ್ಲಿ ಬಿಡ್ತೀನಿ. ನಾವು ಪ್ರಯತ್ನ ಮಾಡ್ತೀವಿ, 100% ನಾವು ಪ್ರಾಮಾಣಿಕವಾಗಿ ಹೃದಯಪೂರ್ವಕವಾಗಿ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ, ನಮ್ಗೆ 1 ವಾರ ಟೈಮ್ ಕೊಡಿ. ಟೈಮ್ ಕೊಟ್ಟ ನಂತರ ಇವರಿಗೆ ಕರ್ಕೊಂಡು ನಿಮ್ಮ ಲೀಡರ್ಸ್ ಗಳಿಗೆ ಕರ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಮಾಡ್ಕೊಂಡು ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಕೇಳ್ಕೊಳ್ಳಿ, ಯಾಕಂದ್ರೆ ಇಷ್ಟು ಬಿಸಿಲು ಇದೆ, ಏನಾದ್ರೂ ಸಮಸ್ಯೆ ಆಗ್ಬಾರ್ದು. ಯಾಕಂದ್ರೆ ನನಗೂ ಸ್ವಲ್ಪ ನಾನು ಕೂಡ ಜಾಸ್ತಿ ಬಿಸಿಲು ಇದ್ದ ಕಾರಣ ಸ್ವಲ್ಪ ಟೋಪಿ ಹಾಕೊಂಡು ತಮ್ಮದೇ ಅಷ್ಟೇ ಜಾಸ್ತಿ ಸಮಸ್ಯೆ ಇದೆ. ಎಷ್ಟು ಸಮಸ್ಯೆ ಇದೆ ಹೇಳಿಕೆ ಇನ್ನೂ ಆಗಲ್ಲ. ನನ್ಗೆ ಗೊತ್ತಿದೆ, ನಾನು ಕೆಲಸನಲ್ಲಿ ಹೊಲನಲ್ಲಿ ಕೆಲಸ ಮಾಡ್ತೀನಿ. ನಾನು UPSC ಓದೋಕ್ಕಿಂತ ಮುಂಚೆ ನಾನು ಕೂಲಿ ಕೆಲಸ ಕೂಡ ಮಾಡಿದ್ದೀನಿ. ನಿಮ್ಗೆ ಗೊತ್ತಿರ್ಬಹುದು, 20 ರೂಪಾಯಿ 30 ರೂಪಾಯಿ ಸಲುವಾಗಿ ನಮಗೂ ನೋವು ಗೊತ್ತಿದೆ ರೈತರಿಂದ. ಆಯ್ತಲ್ಲ, ನೀವು ಬಿ ಖುಷಿದಾಗ ನಮ್ಗೆ ಹೇಳ್ರಿ, ನಾವು ಹೋಗ್ತೇವೆ. ಈಗ ಅದು ಎರವಾಲ್ ಹುಚ್ಚು ಒಂದ ಮೋಟ್ರ್ ಚಾಲು ಮಾಡ್ರಿ, 8 ದಿವಸ ಬಿಟ್ಟು ಬಿಡುವಾರ. ಇರಿಗೇಷನ್ದವರು ಡಿಸಿಲ್ಟೇಷನ್ ಮಾಡಿದ್ದಾರೆ, ಬಟ್ ಅಲ್ಲಿ ಸ್ವಲ್ಪ ಗೋಲ್ಡ್ ಯಾಕೆ ಮಾಡ್ತಾರೆ ಅಂದರೆ ನೀರು ಬಿಡಲಿಕ್ಕೆ ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಜನರಿಗೆ ಕುಡಿಲಿಕ್ಕೆ ಕೂಡ ನೀರು ಸಿಗೋದಿಲ್ಲ. ಅಷ್ಟೇ ದೊಡ್ಡ ಸಮಸ್ಯೆ ಬರುತ್ತೆ ಅಂತ ಅದು ಹೋಲ್ಡ್ ಮಾಡಿದ್ದಾರೆ. ಸೊ ಇವಾಗ ನಾವು ಮಿನಿಸ್ಟರ್ಸ್ ಅವ್ರ ಜೊತೆಗೆ, ಎಲ್ಲ DC ಸರ್ ಜೊತೆಗೆ, ಎಲ್ಲ ಮಾನ್ಯ ಶಾಸಕರ ಜೊತೆಗೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡಬೇಕು ಅಂತ ಚರ್ಚೆ ಮಾಡಿಕೊಂಡು ಬಗೆಹರಿಸ್ತೀವಿ. ಅಲ್ಲ, ಕೃಷ್ಣಾ ನದಿಯಿಂದ ಯಾಕೆಂದರೆ ಒಂದು ಈ ಸ್ಕೀಮ್ ಪರ್ಟಿಕ್ಯುಲರ್ ಒಂದು ಉದ್ದೇಶಕ್ಕಾಗಿ ಮಾಡಿದ್ದಾರೆ. ಸೊ ಆ ಸ್ಕೀಮ್ದಿಂದ ನೀರು ಪೈಪ್ಲೈನ್ ಏನು ಇದೆ ಅದರಿಂದ ಬಿಡಬೇಕು ಅಂದರೆ ಸ್ವಲ್ಪ ಫಿಸಿಬಿಲಿಟಿ ಸ್ಟಡಿ ಬೇಕಾಗಿದೆ. ಸೊ ಟೆಕ್ನಿಕಲ್ಸ್, ಇಂಜಿನಿಯರ್ಸು ಎಲ್ಲರದ್ದು ಇದು ಟೀಮ್ ಮುಖಾಂತರ ಸ್ಟಡಿ ಮಾಡಿಕೊಂಡು ಏನು ಸಾಧ್ಯ ಇದೆ ಅದನ್ನು ನೋಡ್ಕೋಬೇಕು ಫಸ್ಟ್. ಸೊ ಯಾಕೆಂದರೆ ನನಗೂ ಗೊತ್ತಿಲ್ಲ, ನಾನು ಏನು ಇರಿಗೇಷನ್ ಇಂಜಿನಿಯರ್ ಎಲ್ಲ ಏನು ಇಲ್ಲ. ಸೊ ಅದು ಎಲ್ಲ ನೋಡಿಕೊಂಡು ಎಲ್ಲ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿಕೊಂಡು ಏನು ಫಿಸಿಬಿಲಿಟಿ ಆಗುತ್ತೆ ಅದು ನೋಡಬೇಕು ಅಂತ ಸ್ವಲ್ಪ 1 ವಾರ ರೈತರಿಗೆ ಕೂಡ ನಾನು ಹೇಳಿದ್ದೀವಿ. ಸೊ ಅದರ ಮುಖಾಂತರ ಏನಾಗುತ್ತೆ ನೋಡೋಣ, ನಾವು ಪ್ರಯತ್ನ ಮಾಡ್ತೀವಿ ಅದರ ರೈತರ ಸಲುವಾಗಿ. ಬಟ್ ಅದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕೆಲವೊಂದು ಇರ್ತಾವೆ, ಕೆಲವೊಂದು ಯಾಕೆಂದರೆ ನಮ್ಮ ಕೈಯಲ್ಲಿ ಎಷ್ಟು ಇರುತ್ತೆ ನಾವು ಮಾಡ್ತೀವಿ. ಬಟ್ ಮೇಲೆ ಯಾರು ಇವರು ಮಿನಿಸ್ಟರ್ ಸಾಹೇಬರು ಇದ್ದಾರೆ, DC ಸಾಹೇಬರು ಇದ್ದಾರೆ, ಎಲ್ಲ ಅಧಿಕಾರಿ ಜೊತೆಗೆ ನಾವು ಡಿಸ್ಕಸ್ ಮಾಡಿ, ಇರಿಗೇಷನ್ ಇಂಜಿನಿಯರ್ಸ್ಗೆ ಡಿಸ್ಕಸ್ ಮಾಡಿ, ಚೀಫ್ ಇಂಜಿನಿಯರ್ಸ್ಗೆ ಡಿಸ್ಕಸ್ ಮಾಡಿ ಎಲ್ಲ ಮಾಡಿಕೊಂಡು ಏನು ಬಗೆಹರಿಸಲಿಕ್ಕೆ ನೋಡೋಣ. ಯಾಕಂದರೆ ಮಳೆದ ಸಮಸ್ಯೆ ಭಾಳ. 1 ವಾರ ಟೈಮ್ ಕೊಟ್ಟಿದ್ದೀರಿ ಆಗ್ಬೋದು. ಆಯಿತು, ನಾವು ನಮ್ಮ ಕಡೆಯಿಂದ ಪೂರ್ತಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.